ಉಡುಪಿಯ ಪ್ರಸಿದ್ಧ ಚಿನ್ನಾಭರಣ ಸಂಸ್ಥೆ ಆಭರಣ ಜ್ಯುವೆಲರ್ಸ್ನ 10ನೇ ಶಾಖೆ ಪಡುಬಿದ್ರಿಯಲ್ಲಿ ಉದ್ಘಾಟನೆಗೊಂಡಿತು. ಉಡುಪಿಯ ಪ್ರಸಿದ್ಧ ಚಿನ್ನಾಭರಣ ಸಂಸ್ಥೆ ಆಭರಣ ಜ್ಯುವೆಲರ್ಸ್ನ 10ನೇ ಶಾಖೆ ಪಡುಬಿದ್ರಿಯಲ್ಲಿ ಉದ್ಘಾಟನೆಗೊಂಡಿತು. ನೂತನ ಮಳಿಗೆಯನ್ನ ಸಂಸ್ಥೆಯ ರಾಧಾ ಕಾಮತ್ ಮತ್ತು ಮಧುಕರ್ ಎಸ್ ಕಾಮತ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. 1935ರಲ್ಲಿ ಪ್ರಾರಂಭವಾದ ಆಭರಣ ಜ್ಯುವೆಲರ್ಸ್ ಪರಿಶುದ್ಧ ಮತ್ತು ಉತ್ತಮ ಗುಣಮಟ್ಟದ ಚಿನ್ನಾಭರಣಗಳಿಗೆ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಆಭರಣ ಜ್ಯುವೆಲರ್ಸ್ ಹೆಸರುವಾಸಿಯಾಗಿದೆ. ಬಹಳ ಒಂದು ಹೆಮ್ಮೆಯ ವಿಷಯ ಹೇಳಿದರೆ, ಇಷ್ಟು ವರ್ಷಗಳ ಕಾಲ ನಮ್ಮ ನಿರಂತರ ಸೇವೆಯಿಂದ ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಬಹಳ ಒಂದು ಹೆಸರು ಹೋದಂಥ ಒಂದು ನಮ್ಮ ಆಭರಣ ಸಂಸ್ಥೆಯು ಈ ಪಡುಬಿದ್ರೆಯಲ್ಲಿ ಮಾಡುವಂಥ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇಲ್ಲಿಯ ಸ್ಥಳೀಯ ಜನರ ಸಹಕಾರ ಬಹಳ ಮುಖ್ಯ. ನಮಗೆ ನಾವು ಗಿರಾಕಿಗೋಸ್ಕರ ಏನು ಬೇಕಾದ್ರೂ ಮಾಡಲು ತಯಾರಿರುತ್ತೇವೆ. ಅದರಿಂದಾಗಿ ನಿಮ್ಮೆಲ್ಲರ ಸಹಕಾರ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಕರ್ನಾಟಕದ ಒಂದು ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆ ಆಭರಣ ಜ್ಯುವೆಲರ್ಸ್ ಇವತ್ತು ಪಡುಬಿದ್ರೆಯಲ್ಲಿ ತನ್ನ 10ನೇ ಶೋರೂಮನ್ನು ಪ್ರಾರಂಭಿಸ್ತಾ ಇದೆ. 1935ರಿಂದ ಈ ಚಿನ್ನಾಭರಣ ವ್ಯವಹಾರದ ಒಂದು ಇತಿಹಾಸ ಇರುವ ಆಭರಣ ಜ್ಯುವೆಲರ್ಸ್ ಮೊದಲಾಗಿ ಉಡುಪಿಯಲ್ಲಿ ತನ್ನ ಶೋರೂಮನ್ನು ಪ್ರಾರಂಭಿಸಿತು. ನಂತರ ಶಿವಮೊಗ್ಗ, ಮಂಗಳೂರು, ಕುಂದಾಪುರ, ಬ್ರಹ್ಮಾವರ, ಚಿಕ್ಕಮಗಳೂರು, ಪೈಂದೂರು, ಕಾರ್ಕಳ, ಹೆಬ್ಬರಿ ಇಲ್ಲೆಲ್ಲ ತನ್ನ ವಿಶಾಲ ಗ್ರಾಹಕ ಸಮುದಾಯವನ್ನು ಹೊಂದಿಕೊಂಡ ಆಭರಣ ಇದೀಗ ಪಡುಬಿದ್ರೆಯಲ್ಲಿ ಇವತ್ತು ಲೋಕಾರ್ಪಣೆಗೊಂಡಿದೆ. ಇನ್ನೂ 4 ಶೋರೂಮ್ಗಳನ್ನು ತೆರೆಯುವ ಒಂದು ಯೋಜನೆ ಇದೆ. ಪಡುಬಿದ್ರೆ ಹಾಗೂ ಸುತ್ತಮುತ್ತಲ ಜನ ಈ ಆಭರಣ ಜ್ಯುವೆಲರ್ಸ್ನ ಭೇಟಿ ನೀಡಿ ತಮ್ಮ ಸಹಕಾರವನ್ನು ನೀಡಬೇಕು. ಹಾಗೆ ಈ 1 ತಿಂಗಳ ಕಾಲ, ಇವತ್ತಿನಿಂದ 1 ತಿಂಗಳ ಕಾಲ ಒಂದು ಕ್ಯಾಶ್ ಬ್ಯಾಕ್ ಆಫರ್ ಕೂಡ ಇದೆ. ಹಾಗೂ ತಿಂಗಳ ಒಂದು ಉಳಿತಾಯ ಯೋಜನೆಯ ಒಂದು ಸೌಲಭ್ಯ ಕೂಡ ಇದೆ. ಜನತೆ, ಈ ಪಡುಬಿದ್ರೆ ಮತ್ತು ಪರಿಸರ ಜನತೆ ನಮ್ಮೊಂದಿಗೆ ಸಹಕರಿಸಬೇಕು ಹೇಳಿ ಕೇಳ್ಕೊಳ್ತಿದ್ದೆ. ಉತ್ಕೃಷ್ಟ ಕರಕುಶಲ ಕೆಲಸ, ಶ್ರೇಷ್ಠ ಮಾದರಿಯ ವಿನ್ಯಾಸಗಳ ಲಭ್ಯತೆ, ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಇರುವುದು ಆಭರಣ ಜ್ಯುವೆಲರ್ಸ್ನ ವಿಶೇಷತೆ. ತನ್ನ ಎಲ್ಲಾ ಮಳಿಗೆಗಳಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ಪ್ಲಾಟಿನಂ ಮತ್ತು ಬೆಲೆ ಬಾಳುವ ಮುತ್ತು ಮತ್ತು ಹರಳುಗಳ ಪಾರಂಪರಿಕ ಆಧುನಿಕ ವಿನ್ಯಾಸಗಳ ವಿಶಾಲ ಶ್ರೇಣಿಯ ಸಂಗ್ರಹವನ್ನ ಹೊಂದಿದೆ. ಅದು ಆಭರಣ ಸಂಸ್ಥೆ, ಅದು ಉಡುಪಿಯಲ್ಲಿ ಹಾಗೂ ಹಲವಾರು ಕಡೆ ಅದರ ಶಾಖೆ ಇದೆ. ಮಂಗಳೂರು, ಶಿವಮೊಗ್ಗ, ಈಗ ಪಡುಬಿದ್ರಿ ಗ್ರಾಮೀಣ ಪ್ರದೇಶ. ಇಲ್ಲಿ ವೇಗದಂಥ ಸುಧಾರಣೆಗಳು ಹಾಗೂ UPCL ಅಂತ ದೊಡ್ಡ ದೊಡ್ಡ ಕಂಪನಿಗಳು, ಫ್ಯಾಕ್ಟ್ರಿಗಳು ಬರುವಾಗ ಇಲ್ಲಿ ನಮಗೆ ಪಡುಬಿದ್ರಿ ಜನತೆಗೆ ನಾವು ನಿಜವಾಗಲೂ ಒಂದು 20 ಕಿಲೋಮೀಟರ್ ದೂರದ, 30 ಕಿಲೋಮೀಟರ್ ದೂರದ ಮಂಗಳೂರನ್ನು ಅಥವಾ ಉಡುಪಿಯನ್ನು ನಾವು ನೆಚ್ಕೊಳ್ಬೇಕಾಗಿತ್ತು. ಏನಾದರೂ ಒಳ್ಳೆಯ ಉತ್ತಮವಾದ ಒಂದು ಬಂಗಾರದಾಗಲಿ ವಜ್ರ ವೈಢೂರ್ಯವಾಗಲಿ ಖರೀದಿಸಬೇಕಾದ್ರೆ ನಾವು ದೂರದ ಊರಿಗೆ ಹೋಗಬೇಕಿತ್ತು. ಆದರೆ ಗ್ರಾಹಕರ ಗಣನೆಯನ್ನು ಪರಿಗಣಿಸಿ ಗ್ರಾಹಕರಿಗೆ ಅನುಕೂಲ ಆಗಬೇಕು. ಗ್ರಾಮೀಣ ಜನತೆಗೆ ಅವರೊಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ಚಲಿಸಬಾರದು ದೂರ. ಅವರಿಲ್ಲಿ ಅವರ ಕಾಲಬುಡದಲ್ಲಿ ನಾವು ಒಂದು ಮಳಿಗೆಯನ್ನು ತೆರಿಬೇಕೆಂಬ ದೂರದೃಷ್ಟಿ ಇಟ್ಕೊಂಡು ಅದು ನಿಜವಾಗಲೂ ಸುಭಾಷ್ ಕಾಮತ್ ಹಾಗೂ ಮಹೇಶ್ ಕಾಮತ್ ಇವರು ಎಲ್ಲರಿಗೂ ಬೇಕಾದಂಥ ವ್ಯಕ್ತಿಗಳು. ಯಾಕೆಂದರೆ ಆ ಮಳಿಗೆಗೆ ಹೋಗುವಾಗ ಅವರು ಆಧರಿಸುವಂಥ ಆದರಣೀಯವಾದ ಮಾತುಗಳು ಹಾಗೂ ಆ ಸ್ವಾಗತಗಳು, ಆ ಮಾತುಗಳಿಂದ ನಾವೆಲ್ಲ ಖಂಡಿತ, ನಾನು ಅವರ ಬಹಳ ಅನೇಕಾರು ವರ್ಷಗಳಿಂದ ಒಂದು ಗ್ರಾಹಕನಾಗಿದ್ದೇನೆ. ಇವತ್ತು ಈ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಮಳಿಗೆಯಾಗಿ ಆಭರಣ ಸಂಸ್ಥೆ ಹಾಗೂ ಆಭರಣ ಮೋಟರ್ಸ್ ಮೂಡಿ ಬರ್ತಾ ಇದೆ. ಪಡುಬಿದ್ರಿ ಜನತೆಗೆ ಒಂದು ಸದಾವಕಾಶ. ಯಾಕೆಂದರೆ ಪಡುಬಿದ್ರಿಯಲ್ಲಿ ಆಸುಪಾಸಿನಲ್ಲಿ ಹಲವಾರು ಗ್ರಾಮೀಣ ಪ್ರದೇಶಗಳಿವೆ. ಅದು ಮುಲ್ಕಿ ಇರ್ಬೋದು, ಈ ಕಡೆಯಿಂದ ನಂದಿಕೂರು, ಬೆಳ್ಮಣಿ ಇರ್ಬೋದು, ಆ ಕಡೆಯಿಂದ ನಮ್ಮ ಕಡ್ಪಾಡಿ, ಕಾಪು ಹೀಗೆ ಇರ್ಬೋದು. ಅದೆಲ್ಲ ಈ ಮಳಿಗೆಯಿಂದ ಇನ್ನು ಜನರಿಗೆ, ಗ್ರಾಮೀಣ ಜನರಿಗೆ ಖಂಡಿತ ಇದರಲ್ಲಿ ಉತ್ತಮವಾದ ಒಂದು ಅನುಕೂಲವಾದ ಉತ್ತಮ ಚಿನ್ನ ಖರೀದಿಗೆ ಹಾಗೂ ವಜ್ರ ಖರೀದಿಗೆ, ಇನ್ನಿತರ ವಸ್ತುಗಳ ಖರೀದಿಗೆ ಅನುಕೂಲವಾಗ್ತದೆ. ಅದೇ ರೀತಿ ಆಭರಣ ಮೋಟಾರ್ಸ್ ಈಗ ಜಿಲ್ಲೆಯಲ್ಲಿ ಅದು ಪ್ರಖ್ಯಾತಿಯನ್ನು ಪಡೆದಂಥ ಒಂದು ಮೋಟಾರ್ ಸಂಸ್ಥೆ. ಆ ಸಂಸ್ಥೆಯನ್ನು ಈಗ ಪಡುಬಿದ್ರಿಗೆ ತಂದಿಟ್ಟಿದ್ದಾರೆ. ಯಾಕೆಂದರೆ ಗ್ರಾಮೀಣ ಅವರು ನಗರ ಪ್ರದೇಶದ ವಾಸಿಗಳಾದರೂ ಗ್ರಾಮೀಣ ಜನತೆಯ ಅಹವಾಲು, ಗ್ರಾಮೀಣ ಜನತೆಯ ನೋವೇನಂತ ಅವರಿಗೆ ಖಂಡಿತ ಗೊತ್ತಿದೆ. ಹಾಗಾಗಿ ಈ ಮಳಿಗೆಯನ್ನು ಇಲ್ಲಿ ಆರಂಭಿಸಿದ್ದಾರೆ. ಈ ಮಳಿಗೆ ಖಂಡಿತ ಸುಲಲಿತವಾಗಿ ನಡೀತದೆ. ಪಡುಬಿದ್ರಿ ಮಾಲಿಂಗೇಶ್ವರ ದೇವರ ಅನುಗ್ರಹ ಇದೆ. ಕರಗೇಶ್ವರ ದೇವಿಯ ಅನುಗ್ರಹದೊಂದಿಗೆ ಈ ಮಳಿಗೆ ಉನ್ನತ ಅಭಿವೃದ್ಧಿಯನ್ನು ಖಂಡಿತ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಪಡುಬಿದ್ರಿ ಆಸುಪಾಸಿನ ಗ್ರಾಹಕರಿಗೆ ಪಡುಬಿದ್ರಿಯಲ್ಲಿ ಆಭರಣ ಪ್ರಾರಂಭವಾಗಿರುವುದು ಒಂದು ಉತ್ತಮ ಅವಕಾಶವಾಗಿದೆ. ನೂತನ ಮಳಿಗೆಯ ಉದ್ಘಾಟನೆಯ ವಿಶೇಷವಾಗಿ ಪ್ರತಿ ಚಿನ್ನದ ಖರೀದಿಯ ಮೇಲೆ ಕ್ಯಾಶ್ ಬ್ಯಾಕ್ ಕೊಡುಗೆಯನ್ನ ನೀಡಲಾಗುವುದು. ಈ ಕೊಡುಗೆಯು ಸೆಪ್ಟೆಂಬರ್ 17ರವರೆಗೆ ಪಡುಬಿದ್ರಿ ಶಾಖೆಯಲ್ಲಿ ಲಭ್ಯವಿದೆ.
ಇದೇ ಸಂದರ್ಭದಲ್ಲಿ ಆಭರಣ್ ಜ್ಯುವೆಲರ್ಸ್ನ ಸಹ ಸಂಸ್ಥೆಯಾಗಿರುವ ಆಭರಣ್ ಮೋಟಾರ್ಸ್ನ ಮಾರುತಿ ಸುಜುಕಿ ಅರೆನಾ ಔಟ್ಲೆಟ್ ಮತ್ತು ಸೇವಾ ಶಾಖೆಯನ್ನ ಪ್ರಾರಂಭಿಸಲಾಯಿತು. ಪಡುಬಿದ್ರೆಯ ಜನ ಆಭರಣ್ ಜ್ಯುವೆಲರ್ಸ್ನ ಸದುಪಯೋಗವನ್ನ ಪಡೆದುಕೊಳ್ಳಲಿ. ಆಭರಣ್ ಜ್ಯುವೆಲರ್ಸ್ ಇನ್ನಷ್ಟು ಜನರಿಗೆ ಉತ್ತಮ ಸೇವೆಯನ್ನ ನೀಡಲಿ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಪಡುಬಿದ್ರೆ.